ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದರಲ್ಲಿ ವಿಂಡ್ ಅಂದರೆ ವಿಂಡ್ ಗಾಳಿ, ಮಳೆ ರೈನ್, ವರ್ಷ ಇದರ ಅರೌಂಡ್, ಇದರ ಬಗ್ಗೆ, ಅದರ ಅರೌಂಡ್ ಯಾವುದೆಲ್ಲ ನಮಗೆ ಶಬ್ದ ಸಿಗುತ್ತೆ ಅದನ್ನು ಸ್ವಲ್ಪ ಹುಡುಕುತ್ತಾ ಹೋಗೋಣ. ಓಕೆ, ವಿಂಡ್ ಅಂದ್ರೇನು? ಗಾಳಿ ಅಂತ ಆಯ್ತು. ವಿಂಡ್ ಅಂದ್ರೆ ಗಾಳಿ. ರೈನ್ ಅಂದ್ರೆ ವರ್ಷದಲ್ಲೂ ಬೇರೆ ಬೇರೆ ಪದ ಇದೆ, ಇದನ್ನು ಆಮೇಲೆ ಒಂದೊಂದೇ ನೋಡೋಣ. ಬಿರುಗಾಳಿ, ಟೆಂಪೆಸ್ಟ್, ಬಿರುಗಾಳಿ, ಬಿರ್ಗಾಳಿ, ರಭಸದ ಗಾಳಿ, ಬಿರ್ಗಾಳಿ ಅಂತ ಹೇಳ್ತಾರೆ. ಬಿರುಗಾಳಿ, ಬಿರ್ಗಾಳಿ. ಕ್ಲೌಡ್, ಮೋಡಕ್ಕೆ ಮೋಡ ಅಂತ ಹೇಳ್ತಾರೆ. ಮೋಡಕ್ಕೆ ಮೋಡ ಅಂತ ಹೇಳ್ತಾರೆ. ಅಥವಾ ಮುಗಲ್ ಕಬ್ಬಿದನು, ಮುಗಲ್ ಕಬ್ಬಿದನು, ವರ್ಷ ಬರ್ಕೊಂಡು, ಮುಗಲ್ ಕವಿದಿದೆ, ಮಳೆ ಬರುತ್ತೆ, ಆ ಥರ. ಸಮ್ಮರಿಗೆ ಬೇಸಿಗೆ ಕಾಲ, ಅರೆಗಾಲ. ಸಮ್ಮರ್ ಅರೆಗಾಲ. ಅಥವಾ ಬೇಸ ಅಂತ ಮಂತ್ ಇದೆ ನೋಡಿ, ಬೇಸ ಅದು ಮಂತ್, ಅರೆಗಾಲದ ಮಂತ್ ತುಳುವಳ್ಳಿ, ಅರೆಗಾಲ ಅಂಪೇರು. ಮಾನ್ಸೂನ್ ಮಳೆಗಳಿಗೆ ಮರಿಯಾಳ. ಮಾನ್ಸೂನ್ ಮರಿಯಾಳ, ಮಳೆಗಾಲ, ಮರಿಯಾಳ, ವರ್ಷಕಾಲ. ಓಕೆ, ವಿಂಟರ್ ಚಳಿಗಾಲ. ಇನ್ನು ಚಳಿಗಾಲನೇ ಇರ್ಬೇಕು. ಚಳಿಗಾಲ ಅಂದ್ರೆ ಚಳಿಕಾಲ ಆಗುತ್ತೆ, ಚಳಿಕಾಲ. ಲೈಟ್ನಿಂಗ್, ಮಿಂಚಿ, ಲೈಟ್ನಿಂಗ್. ಮಿಂಚು ಕನ್ನಡದಲ್ಲಿ ಅದೇ ಮಿಂಚು. ಮಿಂಚಿ ಹಾಕೊಂಡು ಮಿಂಚು. ಆಮೇಲೆ ಥಂಡರ್, ಸಿಡಿಲು. ತೆಡ್ಲು, ಸಿಡಿಲಂದ್ರೆ ತಿಡಿಲ್. ಥಂಡರ್ ಸಿಡಿಲು, ಅದನ್ನೇ ತಿಡಿಲು ಅಥವಾ ತೆಡ್ಲು ಹಾಕೊಂಡು ತೆಡ್ಲು ಹೊಡಿತಾ ಇದೆ. ಆಮೇಲೆ ಸನ್, ಸೂರ್ಯ, ಸೂರ್ಯೆ. ಓಕೆ, ಇನ್ನು ಕೆಲವು ಮಳೆಗಾಲದಲ್ಲಿ ನಮಗೆ ಕೊಡೆ ಬೇಕು. ಕೊಡೆ ಅಂತಾನೆ ಹೇಳೋದು. ಕೊಡೆ. ಪನೋಲಿ, ಕೊರಂಬು ಅದೆಲ್ಲ ಊರಲ್ಲಿ ಯೂಸ್ ಮಾಡ್ತಾರೆ. ಪನೋಲಿ ಅಂದ್ರೆ ಅದು ತಾಳೆ ಮರ ಅಥವಾ ಪನೋಲಿ ಮರ ಅಂತ ನಂದಿದೆ, ಅದರ ಎಳೆಯಿಂದ ಮಾಡುವಂಥ ಮಳೆಗೆ ಹಾಕೊಳ್ಳುವಂಥದ್ದು, ಕೃಷಿ ಮಾಡೋದೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಅದು ಈ ಆಕಾರದಲ್ಲಿ ಬರುತ್ತೆ. ಇದರೊಳಗೆ ಇದಿರುತ್ತೆ ಈ ಥರ. ಅಂದರೆ ಈ ಕಾಲಿಗೆ ಹೀಗೆ ಕಾಣುತ್ತೆ.
ಹೀಗೆ ಕಾಣುತ್ತೆ. ಇದು ಒಳಗೆ ಗೋಡೆ ಆ ಥರ ಪನೋಳಿ ಅಂತ. ಅದರಲ್ಲಿ ಕೊರಂಬು ಅಂತ ಬರುತ್ತೆ, 2 ಟೈಪ್. ಪನೋಳಿ ಅಂದರೆ ಗರಿ, ತಾಳೆ ಗರಿ ಅಂತ ಗರಿಯಿಂದ ಮಾಡುವಂಥದ್ದು, ಹೀಗೆ ಸುರಿದ್ಬಿಟ್ಟು. ಪನೋಳಿ ಅಂತ ಹೇಳ್ಬಿಟ್ಟು ಇದಕ್ಕೆ ಬಿದಿರಿದು ಕಡ್ಡಿ ಹಾಕಿ ಆಮೇಲೆ ಅದಕ್ಕೆ ಎಲೆಯನ್ನು ಸುರಿಯುತ್ತಾರೆ, ಎಲೆ ಇಟ್ಟು ಪೋಣಿಸ್ತಾರೆ. ಅದು ಪನೋಲ್, ಇದು ಕೊರಂಬು ಅಂತ. ಎಳೆಯಿಂದ ಕಟ್ಟುವುದು ಕೊರಂಬು. ಮತ್ತು ಚಳಿಗೆ ಚಳಿ ಅಂತಲೇ ಹೇಳೋದು, ಅಥವಾ ಚೌಳಿ ಅಂದರೆ ತಂಪು, ತಂಪು. ಬೆಚ್ಚ ಅಂದರೆ ಬಿಸಿ, ಬೆಚ್ಚ ಬಿಸಿ, ಹಾಟ್. ಕೋಲ್ಡ್ಗೆ ಚೌಳಿ. ಚಂಡಿ ಅಂದರೆ ಒದ್ದೆ ಆಗೋದು. ಬರ್ಸೋಡು ಚಂಡಿ ಆಯೆ, ಮಳೆಯಲ್ಲಿ ಚಂಡಿ ಆಯೆ. ನೆನೆಯುವುದು, ಒದ್ದೆ ಆಗುವುದು, ನೆನೆಯುವುದು. ಚಂಡಿಡು ನೆನೆಯೇ, ಇದು ನೆನೆ ಅಂತ ನೆನೆಯುವುದು. ಮಳೆಗೆ ನೆನೆಯುತ್ತಾರಲ್ಲ ಅದು ನೆನೆಯುವುದು. ಆಮೇಲೆ ಚಂಡಿ. ಲುಂಗಿಳಂದರೆ ಒಣಗಿದ ಹಪ್ಪಳ. ಲುಂಗಿಲ್ ಹಪ್ಪಳ, ಒಣಗಿದ ಹಪ್ಪಳ. ಕಾಯು ಅಂದರೆ ಕಾಯುದು, ಅದು ಕನ್ನಡದ ಕಾಯಿ ಬರುತ್ತಲ್ಲ, ಬಿಸಿ ಆಗೋದು. ಕಾಯ್ದಿನ ರೊಟ್ಟಿ ಕಾದಿದೆಯಾ, ರೊಟ್ಟಿ ಕಾಯಿಡ, ಆ ಥರ. ಓಕೆ. ಆಮೇಲೆ ಬಿರುಗಾಳಿ ಆಯಿತು. ಬಿರುಗಾಳಿಗೆ ಇನ್ನೊಂದು ಚಂಡಮಾರುತೋ ಅಂತ ಹೇಳ್ತಾರೆ. ಬಿರುಗಾಳಿ, ಚಂಡಮಾರುತೋ ಅದು. ಹೊರತೆ, ಒಸರ್ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಒಸರು ಬರುತ್ತಲ್ಲ, ನೀರಿದ್ದು ಒಸರು, ಅದಕ್ಕೆ ಬುಡ ನೀರು. ಪರಪಿ ನೀರು, ಹರಿಯುವ ನೀರು. ಪರಪಿ ನೀರು, ಹರಿಯುವ ನೀರು. ಫ್ಲೋಯಿಂಗ್ ವಾಟರ್. ಪರಪಿ ನೀರು. ಮತ್ತೊಂದು ಪರ್ಪಿ ನೀರು ಅಂತ ಇದೆ. ಪರ್ಪಿ ನೀರು ಇದು ಕುಡಿಯುವ ವಾಟರ್, ಡ್ರಿಂಕಿಂಗ್ ವಾಟರ್. ಇದು ಫ್ಲೋಯಿಂಗ್ ವಾಟರ್. ಯಾವುದು? ಪರಪ್ಪಿ ಅಂದರೆ ಪರ್ಪಿ, ಅದು ಡಿಫ್ರೆನ್ಸ್ ಗೊತ್ತಿರಬೇಕು. ಫ್ಲೋಯಿಂಗ್ ವಾಟರ್. ಬರ್ಕೊಳ್ಳಿ. ಆಲಿಕಲ್ಲು ಅಂತ. ಆಲಿಕಲ್ಲಿಗೆ ಆಲಿಕಲ್ಲು ಅಂತ ಹೇಳ್ತಾರೆ. ಆಲಿಕಲ್. ಆಮೇಲೆ ಇರೆಲ್ ಗಾಳಿ ಬೀಜದು, ಅಂದರೆ ಮಳೆ ಬರುವಾಗ ಒಳಗೆ ಗಾಳಿ ಬೀಸ್ತಲ್ಲ, ಅದು ಲೈಟಾಗಿ ಒಳಗಡೆ ಹನಿಯಾಗಿ ಬೀಸ್ತಾ ಇರುತ್ತೆ. ಇರೆಲ್ ಬೀಜನ. ಇರೆಲ್ ಬೀಜನ. ಆಮೇಲೆ ಕರ್ಮುಗಲ್. ಮುಗಲ್ ಅಂದರೆ ಮೋಡ, ಕರ್ಮುಗಲ್ ಅಂದರೆ ಕಪ್ಪಿಗೆ ಮೋಡ, ಕರ್ಮುಗಲ್. ಆಮೇಲೆ ಕುದಿಕ್ಕ ಬರ್ಸ ಅಂತ ಹೇಳ್ತಾರೆ. ಬರ್ಸದಲ್ಲಿ ಕುದಿಕ್ಕ ಬರ್ಸ. ಬರ್ಸ ಅಂದ್ರೆ ಮಳೆ. ಕುದಿಕ್ಕ ಅಂದ್ರೆ ಆಕ್ಚುಲಿ ನರಿ ಅಂತ. ಈ ಬಿಸಿಲು ಮಳೆ ಬರುವಾಗ ಬಿಸಿಲು ಕೂಡ ಇರುತ್ತೆ. ಬಿಸಿಲು ಮತ್ತೆ ಮಳೆ ಎಟ್ ಎ ಟೈಮ್ ಬರುತ್ತೆ. ಅಂತ ಮಳೆಗೆ ಕುದಿಕ್ಕ ಬರ್ಸ ಅಂತ ಹೇಳ್ತಾರೆ. ಆಮೇಲೆ ಧಾರೆ ಪಣಿ ಅಂದ್ರೆ ಹನಿ.
ಪಣಿ, ಪಣಿ ಅಂದ್ರೆ ಹಣಿ. ಧಾರೆ ಪಣಿ, ದಾರ, ಧಾರೆ ಬೀಳುದು ಧಾರಾಕಾರವಾಗಿ, ಧಾರೆ ಪಣಿ ಅಂತ. ಮಾಡಿನಿಂದ ಧಾರೆ ಬೀಳುತ್ತಲ್ಲ ಅದು ಧಾರೆ ಪಣಿ, ಧಾರೆ ಪಣಿ. ಮತ್ತೊಂದು ಬರ್ಸದಲ್ಲಿ ಪೂ ಬರ್ಸ ಅಂತಾನೆ ಹೇಳ್ತಾರೆ. ಪೂ ಬರ್ಸ ಅಂದ್ರೆ ಈ ಮರ ಗಿಡ ಹೂ ಬಿಡುತ್ತಲ್ಲ, ಈಗ ಕಾಫಿ ತೋಟ ಅಂಥದ್ದೆಲ್ಲ ಹೂ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ಅಂತ. ಆ ಟೈಮಲ್ಲಿ, ಈಗ ಮಾರ್ಚ್ ಟೈಮಲ್ಲೆಲ್ಲ ಮಳೆ ಬರುತ್ತೆ ಅಂತ ತಿಳ್ಕೊಳ್ಳಿ, ಹೂ ಬಿಡುವ ಟೈಮಲ್ಲಿ, ಅದಕ್ಕೆ ಪೂ ಬರ್ಸ ಅಂತ ಹೇಳ್ತಾರೆ. ಮತ್ತೆ ರೈನ್ಬೋ, ಕಾಮನಬಿಲ್ಲು, ರೈನ್ಬೋ, ರೈನ್ಬೋ ಅದಕ್ಕೆ ತುಂಬ ಹೆಸರಿದೆ. ಕಾಮನ ಬಿಲ್ಲು ಅಂತಾನೆ ಹೇಳ್ತಾರೆ, ಕಾಮನ ಬಿಲ್ಲು ಅಥವಾ ಅಜ್ಜಿಬಿರು, ಅಜ್ಜಿಬಿರು ಅಂತ ಹೇಳ್ತಾರೆ, ಅಥವಾ ಭೀಮ ಬಿರು ಅಂತ ಹೇಳ್ತಾರೆ, ಅಥವಾ ಮಳೆ ಬಿರು, ಆ ಥರ. ಬಿರು ಅಂದರೆ ಬಾಣ ಅಂತ ಹೇಳೋದು. ಕಾಮನ ಬಿಲ್ಲು, ಅಜ್ಜಿ ಬಿರು, ಭೀಮ ಬಿರು, ಮೇಯ್ನ್ ಆಗಿ ಕಾಮನ ಬಿಲ್ಲು ಅಂತಲೇ ಹೇಳ್ತಿರೋದು ನಾವು. ಅಜ್ಜಿ ಬಿರು ಅಂತ ಇಂಚೆಗಳು ಹೇಳ್ತಾರೆ, ಇದೆಲ್ಲ ಹೊಸ ವರ್ಡ್ಗಳು. ಬರ್ಸ ಬಿರು ಆ ಥರ. ಆಮೇಲೆ ಮಕೆ ಬರ್ಸ ಅಂತ. ಮಕೆ ಈ ಮೇಘ ಕಾಲದಲ್ಲಿ ತಿಂಗಳಿದೆಲ್ಲ ಅದೊಂದು ದಿನ, ತಿಂಗಳಿದ್ದು ಮಕೆ ಬರ್ಸ ಅಂತ. ಆ ಟೈಮಲ್ಲಿ, ಆ ತಿಂಗಳಲ್ಲಿ ಬರುವಂಥ ಬರ್ಸ, ಮಕೆ ಬರ್ಸ. ಇದಿಷ್ಟು. ರೈನ್ ಆಯಿತು, ಕ್ಲೌಡ್ ಆಯಿತು. ಸಮ್ಮರ್ಗೆ ಬೇಸಿಗೆ ಕಾಲ. ಹಿಂಗಾರು ಮಳೆ, ಹಿಂಗಾರು ಮಳೆಗೆ ಹಿಂಗಾರು ಬರ್ಸ, ಹಿಂಗಾರು ಬರ್ಸ. ಸಣ್ಣ ಸೂರ್ಯ ಇತ್ತು. ಮಿಸ್ಟ್, ಇಬ್ಬನಿ, ಮಂಜು ಅಂತ. ಮೈಂಡ್ ಅಂದರೆ ಇಬ್ಬನಿ. ಓಕೆ, ಇನ್ನೊಂದ್ಸಲ ಫಾಸ್ಟ್ ಆಗಿ ರಿಪೀಟ್ ಮಾಡೋಣ. ಕೊಡೆ, ಪನೋಲಿ ಅಂದ್ರೆ ಗೊತ್ತಾಯ್ತಲ್ಲ, ಗರಿಗಳಿಂದ ಮಾಡುವಂಥದ್ದು. ಕೊರಂಬು, ಎಳೆ ಮತ್ತು ಬಿದಿರಿನ ಕಡ್ಡಿಯಿಂದ ಮಾಡುವಂಥದ್ದು, ಮಳೆಗೆ ಹಾಕೊಳ್ಳೋಕೆ. ಆಮೇಲೆ ಕೆಸರಿಗೆ ಕೆಸರು. ಚೌಳಿ. ವಿಂಡ್, ಗಾಳಿಗೆ ಗಾಳಿ. ಬಿರುಗಾಳಿಗೆ ಬಿರುಗಾಳಿ. ಚಂಡಮಾರುತ, ಬಿರುಗಾಳಿ. ಸಮ್ಮರ್, ಬೇಸಿಗೆ ಕಾಲ, ಅರೆಗಾಲ. ಬೇಸ್ಯ ಅಂತ ತಿಂಗಳಿದೆ, ಬೇಸ ಅಂತ ತಿಂಗಳೇ ಇದ್ದಂದು ಬೇಷ. ವಿಂಟರ್, ಹಿಮಗಾಲ. ಚಳಿಗಾಲ ವಿಂಟರ್. ಆಮೇಲೆ ಸಣ್ಣಗೆ ಸೂರ್ಯ. ಚಂಡಮಾರುತ. ಹೊರತೆ. ಪರ್ಪಿ ನೀರು, ಕುಡಿಯೋ ನೀರು. ಪರಪಿ ನೀರು, ಹರಿಯುವ ನೀರು. ಆಲಿಕಲ್, ಬರ್ಸಕಲ್, ಆಲಿಕಲ್. ಅಥವಾ ಮಳೆಗೂ ಬಾಣ ನೀರು. ಬಾಣ ಅಂದರೆ ಬಾಣ, ಆಕಾಶ ಅಂತ ಹೇಳ್ತಾರೆ. ಬಾಣ ನೀರು ಅಂತ ಹೇಳ್ತಾರೆ, ಬಾಣ ನೀರು. ನೀರು ಅಂತ ಹೇಳೋದು. ನೀರು ಅರ್ಧಾಕ್ಷರ, ನೀರಿಗೆ ನೀರು ಅಂತ ಹೇಳೋದು. ಮಳೆಗೆ ಬರ್ಸ. ಆಮೇಲೆ ಕರ್ಮುಗಿಲಂದ್ರೆ ಕರಿಮೋಡ. ಕುದಿಕ ಬರ್ಸ, ಬಿಸಿಲು ಮತ್ತೆ ಮಳೆ ಒಟ್ಟಿಗೆ ಬರುತ್ತಲ್ಲ ಅದು ಕುದಿಕ ಬರ್ಸ. ಧಾರೆ ಪಣಿ, ಧಾರೆ ಹಾಕಿ. ಪಣಿ ಅಂದ್ರೆ ಹಣಿ. ಆಮೇಲೆ ಪೂ ಬರ್ಸ ಅಂದ್ರೆ ಹೂ ಬಿಡ್ಲಿಕ್ಕೆ ಹೆಲ್ಪ್ ಆಗುವಂತ ಬರ್ಸ, ಪೂ ಬರ್ಸ. ರೈನ್ಬೋ ಅಂದ್ರೆ ರೈನ್ಬೋ, ಅಜ್ಜಿಬಿರು, ಕಾಮನಬಿಲ್ಲು,
ಮಕೆ ಬರ್ಸ, ಮಕೆ ತಿಂಗಳಲ್ಲಿ ಬರುವಂಥ ಬರ್ಸ, ಮೇಕ ತಿಂಗಳಲ್ಲಿ ಇಬ್ಬನಿ, ಮೈಂದ್, ಮಿಸ್ಟ್, ತಂಡರು, ಸಿಡಿಲು, ತೆಡಿಲು, ಲೈಟ್ನಿಂಗ್, ಮಿಂಚು, ಮಿಂಚಿ ಅಂತ ಹೇಳ್ತಾರೆ, ಮೆಂಚಿ ಅಂತ ಹೇಳ್ತಾರೆ. ಇದು ಅರೌಂಡ್ ಗಾಳಿ, ರೈನ್, ಮಳೆ, ಅದರ ಸುತ್ತ ಇರುವಂಥ ವರ್ಡ್ಗಳು. ಧನ್ಯವಾದಗಳು. ಏನಾದರೂ ಬಿಟ್ಟು ಹೋದರೆ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾರಾದರೂ ರಿಪ್ಲೈ ಮಾಡ್ತಾರೆ. ಧನ್ಯವಾದಗಳು.